ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಹೊಸ ಅಧ್ಯಕ್ಷರಾದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಬುಧವಾರ ಕಾಂಡೆ ಅಧಿಕಾರ ಸ್ವೀಕಾರ ಮಾಡಿದರು. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते हरिद्राचूर्णं समर्पयामि. ओम तदेव लग्नं तदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे दीर्घं स्मरामि. ಬುಧವಾರ ಕಾಂಡೆ ಬೆಂಗಳೂರು ಕಚೇರಿಡು ಗಣಹೋಮಾದಿ ಧಾರ್ಮಿಕ ವಿಧಿಗಳು ನಡಪಾದ ಗಣ್ಯರ್ನ ಉಪಸ್ಥಿತಿಡು ತುಡರ್ ಬೆಳಗಾದ ಹೊಸ ಜವಾಬ್ದಾರಿನ ವಹಿಸೊಂಡಿನ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತಾನು ದಕ್ಷಿಣ ಕನ್ನಡ ಜಿಲ್ಲೆದ ಕುಡ್ಲ ಕ್ಷೇತ್ರದಾಯೆ ತಳಮಟ್ಟದ ಕಾರ್ಯಕರ್ತೆಯಾದ ಬುಲೆದು ಪಕ್ಷದ ಬೇತೆ ಬೇತೆ ಜವಾಬ್ದಾರಿನ ವಹಿಸಿದ ಬುಲೈನ ಸಾಮಾನ್ಯ ಕಾರ್ಯಕರ್ತಗಳ ರಾಜ್ಯ ಮಟ್ಟದ ಮಲ್ಲ ಸಂಸ್ಥೆದ ಅಧ್ಯಕ್ಷ ಸ್ಥಾನದ ಮಲ್ಲ ಜವಾಬ್ದಾರಿನ ಕೊಡ್ತೇರು. ಇಂದು ಬಿಜೆಪಿ ಪಕ್ಷದ ಹಿರಿಮೆ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಾದ ರಾಜ್ಯ ಮಟ್ಟದ ಬುಲೆಯರೆ ಅವಕಾಶ ಕೊಡ್ತೇರು. ತನ್ನರ್ಧ ಆಪಿನಾಥ ಸೇವೆ ಸಂದಾವೆ ಪಂಡದ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈ ಪುರತು ತೆರಿಪಾಯರು. ನಾನು ಮಂಗಳೂರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದವನು. ಹಂತ ಹಂತವಾಗಿ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಪಕ್ಷದಲ್ಲಿ ದುಡಿದವನು. ಒಬ್ಬ ಪಕ್ಷದ ತಳಮಟ್ಟದ ಕಾರ್ಯಕರ್ತನನ್ನು ಗುರುತಿಸಿ ಕೂಡ ಇಷ್ಟು ದೊಡ್ಡದಾದ ಒಂದು ಜವಾಬ್ದಾರಿಯನ್ನು ನನಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಕೊಟ್ಟಿದೆ. ಅತ್ಯಂತ ಸಂತೋಷವಾಗ್ತಂತು. 1945ರಲ್ಲಿ ಬ್ರಿಟಿಷರು ಇರುವಾಗ ಸ್ಥಾಪನೆಯಾದಂಥ ಸರ್ಕಾರ, ಆವಾಗ ಮೆಡ್ರಾಸ್ ಸಂಸ್ಥಾನ ಇತ್ತು, ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಅಂತ ಇತ್ತು. ಆವಾಗ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. 75 ವರ್ಷ ಆಗ್ತಾ ಬಂತು. ಕಂಪನಿ ಒಂದು ಸಮಯದಲ್ಲಿ 2800 ಕಾರ್ಮಿಕರು ಇದರಲ್ಲಿ ಕೆಲಸ ಮಾಡ್ತಾಯಿದ್ದರು. ಇವಾಗ ಹತ್ತಿರ 500ಕ್ಕಿಂತ ಮೇಲೆ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಕಂಪನಿಯ ಎಲ್ಲ ಆವತ್ತಿನಿಂದ ಇವತ್ತಿನವರೆಗೆ ಯಾವ ರೀತಿಯಲ್ಲಿ ನಡೆದಿದೆ ಅಂತ ನಾವು ಅದರ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡೆದುಕೊಂಡಿದ್ದೇನೆ. ಸಂಬಂಧಪಟ್ಟಂಥ ಹಿರಿಯ ಹಿಂದಿನ MD ಅವರ ಹತ್ರ ಮಾತನಾಡಿದ್ದೇನೆ, ಹಿಂದಿನ ಬೇರೆ ಯೂನಿಯನ್ ಆಫೀಸರ್ ಹತ್ರ ಮಾತನಾಡಿದ್ದೇನೆ, ಇಲ್ಲಿ ಕೆಲಸ ಮಾಡ್ತಾ HR ಅವ್ರ ಹತ್ರ ಮಾತನಾಡಿದ್ದೇನೆ, ಕೆಲವು ಹಿರಿಯ ಕಾರ್ಮಿಕರ ಹತ್ರ ಮಾತನಾಡಿದ್ದೇನೆ. ನಿಜವಾಗಿ ಒನ್ ಆಫ್ ದಿ ಬೆಸ್ಟ್ ಕಂಪನಿ. ನನಗೆ ಕೊಟ್ಟಂಥ ಜವಾಬ್ದಾರಿ, ಈ ಕಂಪನಿ ಈಗ ಎಷ್ಟು ಲಾಭದಲ್ಲಿ ಉಂಟ ಅದಕ್ಕೆ 100 ಪಾಲು ಜಾಸ್ತಿ ಲಾಭ ಮಾಡಿ ಅದರೊಟ್ಟಿಗೆ ಕಾರ್ಮಿಕರ ವಿಶ್ವಾಸವನ್ನು ಪಡ್ಕೊಂಡು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯವನ್ನು ಮೊದಲಾಗಿ ಏನೆಲ್ಲ ಅವರಿಗೆ ಅವಶ್ಯಕತೆ ಉಂಟು ಅದನ್ನು ಸರ್ಕಾರದ ಮುಖ್ಯಮಂತ್ರಿಗಳೊಟ್ಟಿಗೆ ಮಾತನಾಡಿ, ಸಂಬಂಧಪಟ್ಟಂಥ ಮಂತ್ರಿಗಳಂತ ನಮ್ಮ ರಾಜ್ಯಾಧ್ಯಕ್ಷರಂಥ ಗೌರವಂತ ನಮ್ಮ ಸಂಸದರು ಆದಂಥ ನಳಿನ್ ಕುಮಾರ್ ಕಟೀಲ್ರ ಮಾರ್ಗದರ್ಶನ ಇದೆ, ನಮ್ಮ ಇಲ್ಲಿಯ ಮಿನಿಸ್ಟ್ರಿಗಳ ಮಾರ್ಗದರ್ಶನ ಇದೆ. ಈ ಕಂಪನಿಗೆ ಏನೆಲ್ಲ ಆಗಬೇಕು, ಯಾವ ರೀತಿಯಲ್ಲಿ ಆಗಬೇಕು, ತಲಾ ಮಟ್ಟದಿಂದ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಈ ಕಂಪನಿಯ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾ ಇದ್ದೇನೆ. ಇದರ MD ಆಗಿರ್ಬೋದು, HR ಆಗಿರ್ಬೋದು, ಇದು ಅಡ್ಮಿನಿಸ್ಟ್ರೇಷನ್ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡಿದ್ದೇನೆ. ಇವತ್ತು 2.5 ಗಂಟೆಗೆ ಮೀಟಿಂಗನ್ನು ಕರೆದಿದ್ದೇನೆ. ಏನೆಲ್ಲ ಲೋಪದೋಷಗಳುಂಟು ಎಲ್ಲವನ್ನು ಸರಿಪಡಿಸುವಂಥ ಶಕ್ತಿ ಪರಮಾತ್ಮ ನಮಗೆ ಕೊಡ್ತಾರೆಂಬ ವಿಶ್ವಾಸ ಉಂಟು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಮಾದರಿಯಾಗಿ ಕರ್ನಾಟಕ ಮತ್ತು ಇಡೀ ದೇಶಕ್ಕೆ ಎಲೆಕ್ಟ್ರಿಕಲ್ ಮೆಟೀರಿಯಲ್ ಏನೆಲ್ಲ ಬೇಕು ಅದನ್ನು ಸಪ್ಲೈ ಮಾಡೋದು. ಇನ್ನಷ್ಟು ಮೆಷಿನರಿ ಬೇಕಂತ ನಿನ್ನೆ ನನ್ನ ಹತ್ರ ವಿಚಾರ ವಿಮರ್ಶೆ ಮಾಡಿದ್ದಾರೆ. ಅದಕ್ಕೂ ಕೂಡ ಪ್ರಯತ್ನ ಮಾಡ್ತೇನೆ. ನನಗೇನು ಇದು ಹೊಸತಲ್ಲ, ನಾನು ಇಂಥ ಬೇರೆ ಕಂಪನಿಯಲ್ಲಿ ಔಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತೇನೆ. 30 ವರ್ಷದಿಂದ ರಾಜಕೀಯದಲ್ಲಿದ್ದೇನೆ. ನನಗೆ ದೇವರ ದಯದಿಂದ ಎಲ್ಲರನ್ನು ವಿಶ್ವಾಸ ತೆಗೆದು ಈ ಕಂಪನಿಯನ್ನು ಅಭಿವೃದ್ಧಿ ಪಡಿಸುವಂಥ ವಿಶ್ವಾಸ ನನಗುಂಟು. ಕೊಟ್ಟಂಥ ಆ ಅತ್ಯುನ್ನತವಾದ ಅಧಿಕಾರಕ್ಕೆ ಅವರ ವಿಶ್ವಾಸಕ್ಕೆ ಕಪ್ಪು ಚುಕ್ಕೆ ಬಾರದಕ್ಕೆ. ತಂಕ್ಲೆಗ ಮಾತಾ ಇಂದು ಕುಸಿತ ವಿಷಯ. ತಂಕ್ಲೆನ ಕ್ಷೇತ್ರಗ ಮಲ್ಲ ಅಭಿಮಾನದ ಸಂಗತಿ. ಸಂತೋಷಣ್ಣನ ಅಧಿಕಾರಾವಧಿಡು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆ ಮಲ್ಲ ಮಟ್ಟದ ಬುಲೆವಾಡ್ ಪಂಡದ ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಅಭಿನಂದನೆ ಸಂದಾದರು. ಬಹಳ ಸಂತೋಷದ ದಿನ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಿಕಟಪೂರ್ವ ಅಧ್ಯಕ್ಷರು, ತಳಮಟ್ಟದ ಕಾರ್ಯಕರ್ತನಾಗಿ ಬೆಳೆದು ಬಂದು ಇವತ್ತು ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಳಿನ್ ಕುಮಾರ್ ಕಟೀಲ್ರವರ ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದ ಕಾಮಧೇನು ಎಂಬ ಹೆಸರನ್ನು ಪಡೆದಂಥ ನಮ್ಮ ಹಿರಿಯರಾದಂಥ BS ಯಡಿಯೂರಪ್ಪರವರ ಒಂದು
ಆಶೀರ್ವಾದದಲ್ಲಿ ಇವತ್ತು ನಮ್ಮ ಆತ್ಮೀಯ ಮಿತ್ರ ಸಂತೋಷ್ ಕುಮಾರ್ ರೈ ಬೋಳಿಯರ್ ಇವತ್ತು ನಮ್ಮ ಬೆಂಗಳೂರಿನ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಆಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಇಡೀ ಮಂಗಳೂರು ಕ್ಷೇತ್ರದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಅವರು ಈ ಕಂಪನಿಯ ಶ್ರೇಯೋಭಿವೃದ್ಧಿಗೆ ತನ್ನ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇಡೀ ಪಕ್ಷದ ಹಿರಿಯರು ಅವರನ್ನು ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಗಮನಿಸಿ ಈ ಕಂಪನಿಯನ್ನು ಒಂದು ಮಾದರಿ, ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಕಂಪನಿಯನ್ನು ಇಡೀ ಎಲ್ಲ ಇಲ್ಲಿರುವಂಥ ಎಲ್ಲ ತಂತ್ರಜ್ಞಾನ ಇರ್ಬೋದು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ಎಲ್ಲ ಆಡಳಿತ ವರ್ಗದವರು ಮತ್ತು ಕಾರ್ಮಿಕ ವರ್ಗದ ವಿಶ್ವಾಸಕ್ಕೆ ತಗೊಂಡು ಬಂದು ಅವರಿಗೆ ಬೇಕಾದಂತಹ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿ ಈ ಕಂಪನಿಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾರೆ ಅನ್ನುವ ವಿಶ್ವಾಸ ನಮ್ಮೆಲ್ಲರಿಗಿದೆ. ಹಾಗಾಗಿ ಅವರ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಒಂದು ಚೂರು ಧಕ್ಕೆ ಬರಲಿಕ್ಕೆ ನಡ್ಕೊಳ್ತಿದ್ದಾರೆ, ಮೊದಲು ಕೂಡ ನಡ್ಕೊಂಡಿದ್ದಾರೆ, ಇನ್ನು ಮುಂದೆ ಕೂಡ ನಡ್ಕೊಳ್ತಾರೆ ಅನ್ನೋ ವಿಶ್ವಾಸದಿಂದ ಹಿರಿಯರು ಕೊಟ್ಟಂಥ ಒಂದು ಆ ಹುದ್ದೆ ಅವರು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಆ ಭಗವಂತ ಅವರಿಗೆ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರು ಶುಭವನ್ನು. ಕಂಕ್ಲೆ ಕ್ಷೇತ್ರದ ಎಡ್ಡೆ ಕಾರ್ಯಕರ್ತನು ರಾಜ್ಯದ ಮಲ್ಲ ಸಂಸ್ಥೆ ಕೊರ್ತ ಸಂಸ್ಥೆ ಅರಣಾವಧಿಡು ಬುಲೆವಾಡ್ ಪಂಡದು ಶಾಸಕ ಶ್ರೀ ಉಮನಾಥ್ ಕೋಟ್ಯಾನ್ ಅಭಿನಂದನದ ಪಾತ್ರ ಪಂಡಿರು. ಒಳ್ಳೆ ಅಧ್ಯಕ್ಷರನ್ನು ಕೊಟ್ಟಿದ್ದೇವೆ. ಒಳ್ಳೆ ರೀತಿಯಿಂದ ಇಲ್ಲದನ್ನು ಅಭಿವೃದ್ಧಿಪಡಿಸುವಂತ ಗಮನ ಹರಿಸಿ ಒಳ್ಳೆ ಕೆಲಸ ಮಾಡಿಸಿ 24 ಗಂಟೆ ಕೆಲಸ ಮಾಡುವಂತ ಅಧ್ಯಕ್ಷರನ್ನು ಕೊಟ್ಟಿದ್ದೇವೆ ನಿಮಗೆ. ನಾನು ಮೂಡುಬಿದ್ರೆ MLA ಉಮನಾಥ್ ಕೋಟ್ಯಾನ್ ಅಂತ. ದಯವಿಟ್ಟು ಒಳ್ಳೆ ಕೆಲಸ ಮಾಡುವಂತ ಗ್ರೂಪ್ ಇದೆ ಅವರ ಹತ್ರ, ಅವ್ರು ಮಾಡಿಸ್ತಾರೆ. ನೀವು ಒಳ್ಳೆ ಸೇರಿಕೊಂಡು ಮಾಡಿ. ನೀವು MD ಅವರ ಅಧ್ಯಕ್ಷ. ಕಿಯೋನಿಕ್ಸ್ ಅಧ್ಯಕ್ಷರು ಹರಿಕೃಷ್ಣ ಬಂಟ್ವಾಳ, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಆಡಳಿತ ನಿರ್ದೇಶಕರು ಸಿದ್ದರಾಜ್, ಬೆಂಗಳೂರು ಉತ್ತರ ಬಿಜೆಪಿ ಅಧ್ಯಕ್ಷರು ನಾರಾಯಣ್, ಮುಖಂಡರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸತೀಶ್ ಕುಂಪಲ, ಅನ್ವರ್ ಮಾಣಿಪಾಡಿ, KT ಸುವರ್ಣ, ಶ್ರೀಮತಿ ಧನಲಕ್ಷ್ಮಿ